ದುಬೈಯಲ್ಲಿ ಸಂಕಷ್ಟದಲ್ಲಿದ್ದ ಉತ್ತರ ಪ್ರದೇಶದ ಗೋರಖ್ಪುರದ ನಿವಾಸಿ ಚಂಗೂರು ಪ್ರಸಾದ್ನನ್ನ ಭಾರತೀಯ ರಾಯಭಾರಿ ಕಚೇರಿ ಸಹಕಾರದಿಂದ ಸುರಕ್ಷಿತವಾಗಿ ತಾಯ್ನಾಡಿಗೆ ತಲುಪಿಸುವಲ್ಲಿ ಕನ್ನಡಿಗಸ್ ಫೆಡರೇಷನ್ ಮತ್ತು ಏಮ್ ಇಂಡಿಯಾ ಫೌಂಡೇಶನ್ ಯಶಸ್ವಿಯಾಗಿದೆ. ಈ ಕುರಿತು ಮಾಧ್ಯಮಗಳಿಗೆ ಮಾಹಿತಿ ನೀಡಿದ ಅಂತಾರಾಷ್ಟ್ರೀಯ ಕನ್ನಡಿಗಸ್ ಫೆಡರೇಷನ್ ಸಂಚಾಲಕ ಹಿದಾಯತ್ ಅಡ್ಡೂರು, ದುಬೈಯಲ್ಲಿ ಉದ್ಯೋಗ ಸಿಗುವುದಾಗಿ ಏಜೆಂಟ್ ಅನ್ನ ನಂಬಿಕೊಂಡು ಬಂದು ಮೋಸ ಹೋದ ಬಡ ಕಾರ್ಮಿಕ ಅನಕ್ಷರಸ್ಥ ಚಂಗೂರು ಪ್ರಸಾದ್ ತಿನ್ನಲು ಆಹಾರವಿಲ್ಲದೆ ದಿಕ್ಕು ತೋಚದೆ ತಿರುಗಾಡುತ್ತಿದ್ದಾಗ ಹಠಾತ್ತಾಗಿ ಅಸ್ವಸ್ಥಗೊಂಡು ಆಸ್ಪತ್ರೆಗೆ ದಾಖಲಿಸಲ್ಪಟ್ಟನು. ಅಲ್ಲಿ ಪರೀಕ್ಷಿಸಿದಾಗ ಬ್ರೈನ್ ಟ್ಯೂಮರ್ನಿಂದ ಬಳಲುತ್ತಿದ್ದಾನೆಂದು ತಿಳಿದುಬಂತು. ಆಸ್ಪತ್ರೆಯಲ್ಲಿ ದಾಖಲಾಗಿರುವ ವಿಷಯ ತಿಳಿದು ಭೇಟಿ ನೀಡಿದ ಏಮ್ ಇಂಡಿಯಾ ಫೌಂಡೇಶನ್ನ ಶೇಖ್ ಮುಜಾಫರ್ ಚಂಗೂರು ಪ್ರಸಾದ್ಗೆ ಧೈರ್ಯ ತುಂಬಿ ನನ್ನನ್ನ ಸಂಪರ್ಕಿಸಿದ್ರು. ನಾವು ಚಂಗೂರು ಪ್ರಸಾದ್ಗೆ ಪ್ರಥಮ ಹಂತದಲ್ಲಿ ಬೇಕಾದ ಚಿಕಿತ್ಸೆಯನ್ನ ಸಾರ್ಜಾ ಕಾಸ್ಮಿಯಾ ಆಸ್ಪತ್ರೆಯಲ್ಲಿ ನೀಡಿ ವೈದ್ಯರ ಸಲಹೆಯಂತೆ ಡಿಸ್ಚಾರ್ಜ್ ಮಾಡಿದೆವು. ಆಸ್ಪತ್ರೆಯಲ್ಲಿ ಇನ್ಶೂರೆನ್ಸ್ ಮೂಲಕ ಸ್ವಲ್ಪ ರಿಯಾಯಿತಿ ಸಿಕ್ಕಿದ್ರೂ 1 ಲಕ್ಷ ನಾವು ಪಾವತಿಸಿದೆವು. ಚಂಗೂರು ಪ್ರಸಾದ್ನನ್ನ ಸುರಕ್ಷಿತವಾಗಿ ಊರಿಗೆ ಕಳುಹಿಸಲು ಸಹ ಪ್ರಯಾಣಿಕ ಬೇಕಾದ ಕಾರಣ ಆತನ ಮನೆಯವರನ್ನ ಸಂಪರ್ಕಿಸಿ ಆತನ ಅಳಿಯನನ್ನ ದುಬೈಗೆ ಕರೆಸಿಕೊಂಡವು. ಎಮರ್ಜೆನ್ಸಿ ಸರ್ಟಿಫಿಕೇಟ್ ಮಾಡಲು ಹಲವು ಅಡಚಣೆಗಳು ಬಂದಾಗ ನೆರವಿಗೆ ಬಂದ ದುಬೈನ ಭಾರತೀಯ ರಾಯಭಾರಿ ಕಚೇರಿಯ ಕೌನ್ಸಲ್ ಜಿತೇಂದ್ರ ಸಿಂಗ್ ಎಲ್ಲವನ್ನ ಸುಸೂತ್ರವಾಗಿ ನಿವಾರಿಸಿದ್ರು ಮತ್ತು ಸಾಮಾಜಿಕ ಕಾರ್ಯಕರ್ತ ಗಿರೀಶ್ ಪಂತ್ ಸಹಕರಿಸಿದ್ರು. ಪಾಸ್ಪೋರ್ಟ್ ಕಳೆದುಕೊಂಡು ಹಣವೂ ಇಲ್ಲದೆ ಭಾರತಕ್ಕೆ ಮರಳುವ ಆಸೆಯನ್ನ ಕೈಬಿಟ್ಟು ಆಸ್ಪತ್ರೆಯಲ್ಲಿ ಏಕಾಂಗಿಯಾಗಿ ಮಲಗಿದ್ದ ಚಂಗೂರು ಪ್ರಸಾದ್ ಆರೋಗ್ಯದಲ್ಲಿ ಸ್ವಲ್ಪ ಸುಧಾರಣೆ ಕಂಡು ತಾಯ್ನಾಡಿಗೆ ತಲುಪಿ ತನ್ನ ಪತ್ನಿ ಮಕ್ಕಳೊಂದಿಗೆ ನಗುತ್ತಾ ಸಂತಸದಿಂದ ಫೋಟೋ ಕಳುಹಿಸಿದ್ದಾನೆ. ये सब मिलके बहुत हमको मदद किया सर. आप लोग का शुक्रिया सर. धन्यवाद. ಅವನ ಮುಂದಿನ ಚಿಕಿತ್ಸೆಯ ಕುರಿತು ಉತ್ತರ ಪ್ರದೇಶದ ಆಸ್ಪತ್ರೆಯಲ್ಲೂ ನಾವು ಮಾತುಕತೆ ನಡೆಸುತ್ತಿದ್ದೇವೆ ಎಂದು ಹಿದಾಯತ್ ಅಡ್ಡೂರು ಮಾಹಿತಿಯನ್ನ ನೀಡಿದ್ರು. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ದುಬೈ.